ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮಂಗಳೂರು ನೇತ್ರಾವತಿ ಜಿಲ್ಲಾ 317ಡಿ ರೀಸನ್ ಝೋನ್ನ 2021 ಮತ್ತು 22ನೇ ಸಾಲಿನ ಪದಗ್ರಹಣ ಸಮಾರಂಭವು ನಗರದ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಮಂಗಳೂರಿನ ಮಲ್ಲಿಕಟ್ಟೆಯ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮಂಗಳೂರು ನೇತ್ರಾವತಿ ಇದರ 2021 ಮತ್ತು 22ನೇ ಸಾಲಿನ ಪದಗ್ರಹಣ ಸಮಾರಂಭವು ಜರುಗಿತು. ಇನ್ನು ಪೂರ್ವ ರಾಜ್ಯಪಾಲರಾದ ಲಯನ್ಸ್ ಕವಿತಾ ಶಾಸ್ತ್ರಿ ಅವರು ಪ್ರಸಕ್ತ ಸಾಲಿನ ಪದಗ್ರಹಣ ಸಮಾರಂಭಕ್ಕೆ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಹಲವು ರೀತಿ ಸಮಾಜಮುಖಿ ಕೆಲಸ ನಿರಂತರವಾಗಿ ಮಾಡುತ್ತಾ ಬಂದಿದೆ. 8 ವರ್ಷದಲ್ಲಿ ಉತ್ತಮ ಕೆಲಸ ಮಾಡುವ ಮೂಲಕ ಬಡವರ ಪಾಲಿಗೆ ಆಶಾಕಿರಣವಾಗಿ ಮೂಡಿ ಬಂದಿದೆ ಎಂದು ಅವರು ಹೇಳಿದರು. I was very proud of her, and when I visited them, he told me once that she does all my computer work. That itself, she's tech savvy, so you don't have to worry about it. And Asha Nagaraj, she was the editor, I think, of the club, and she brought out a beautiful bulletin in this club. So each one of you is empowered, and Nimma empowerment is very good for the society, because the society will develop. They say that ಹೆಣ್ಮಕ್ಕಳು ಹೇಗೆ ಅಂದರೆ ಅವರಲ್ಲಿ ಇದ್ದ ಒಂದು ಸೃಜನಾತ್ಮಕ ಒಂದು ಕ್ವಾಲಿಟೀಸ್ ಇರ್ಬೋದು, ಅವರಲ್ಲಿ ಇದ್ದ ಕ್ರಿಯೇಟಿವಿಟಿ, ಅವರಲ್ಲಿ ಇದ್ದ ಒಂದು ಎನರ್ಜಿ ಇರ್ಬೋದು, ಅದನ್ನು ನೀವು ಹಾರ್ನೆಸ್ ಮಾಡಿ ಯುವರ್ ಸೊಸೈಟಿ ವಿಲ್ ಬಿಕಮ್ ಬೆಟರ್. ಇದು ನಾನಲ್ಲ ಹೇಳಿದ್ದು, ಇದು ಸ್ವಾಮಿ ವಿವೇಕಾನಂದರು ಹೇಳಿದ್ದು. ತದಬಳಿಕ ನಿಕಟಪೂರ್ವ ಅಧ್ಯಕ್ಷರು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ಈ ವೇಳೆ ಮಾತನಾಡಿದ ಅಧ್ಯಕ್ಷರಾದ ಲಯನ್ ಗಾಯತ್ರಿ ಎ ರಾವ್ ಅವರು, ಮುಂದಿನ ದಿನಗಳಲ್ಲಿ ಎಲ್ಲರ ಸಲಹೆಯನ್ನ ಪಡೆದು ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಈ ಅಧ್ಯಕ್ಷ ಸ್ಥಾನ ಒಂದು ರಿಲೇ ಇದ್ದ ಹಾಗೆ. ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ನಮ್ಮ ಓಟವನ್ನು ನಿಲ್ಲಿಸಿ ಅಧಿಕಾರದ ಚುಕ್ಕಾಣಿಯನ್ನು ಇನ್ನೊಬ್ಬರಿಗೆ ಹಸ್ತಾಂತರಿಸಲೇಬೇಕು. ಸಮಾನ ಮನಸ್ಕರಾಗಿರುವ ನಾವು ಹಾಗೂ ನಮ್ಮೆಲ್ಲ ಪೂರ್ವಾಧ್ಯಕ್ಷರ ಸಲಹೆ ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿಯ ಘನತೆ ಹಾಗೂ ಗೌರವಕ್ಕೆ ಚ್ಯುತಿ ಬಾರದಂತೆ ಮುಂದುವರಿಸಿಕೊಂಡು ಹೋಗುತ್ತೇವೆಂಬ ಭರವಸೆ ಹಾಗೂ ನಂಬಿಕೆ ನನಗೆ ಇದೆ. 317D ಇದರ ಜಿಲ್ಲಾ ಕಾರ್ಯಕ್ರಮದ ವಿವಿಧ ಹುದ್ದೆಗಳಲ್ಲಿ ಇರುವ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರಿಗೂ ಜಿಲ್ಲಾ ಗವರ್ನರ್ ಧ್ಯೇಯವಾಕ್ಯವಾದ ಶೇರ್ ಹ್ಯಾಪಿನೆಸ್ ಹಾಗೂ ಜಿಲ್ಲಾ ಕಾರ್ಯಕ್ರಮದ ಇನ್ಸ್ಪೈರ್ ಇದರ ಅಡಿಯಲ್ಲಿ ಬರುವ ಎಲ್ಲ ಸೇವಾ ಕಾರ್ಯಕ್ರಮಗಳ ಅನುಷ್ಠಾನ, ಜಿಲ್ಲೆಯ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಈ ವರ್ಷದ ಒಂದು ವರ್ಷದ ಅವಧಿಯನ್ನು ಅರ್ಥಪೂರ್ಣವಾಗಿಸಲು ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಇದೇ ವೇಳೆ ಉತ್ತಮ ಸೇವೆಯನ್ನ ಗುರುತಿಸಿ ಪ್ರಗತಿಪರ ರೈತ ಸತೀಶ್, ಆಂಬ್ಯುಲೆನ್ಸ್ ಚಾಲಕಿ ಹಾಗೂ ಮಾಲಕಿ ರೇಖಾ, ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕರ್ನಲ್ ನೆಟ್ಟೆಗುತ್ತು ಶರತ್ ಭಂಡಾರಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಶಶಿಧರ್ ಮರ್ಲಾ, ಜಿಲ್ಲಾ ಸಂಪುಟ ಖಜಾಂಚಿ ಲಯನ್ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾ ಕಾರ್ಯಕ್ರಮದ ಸಂಯೋಜಕರಾದ ಲಯನ್ ದಾಮೋದರ್ ಡಿ, ಪ್ರಾಂತ್ಯ ಅಧ್ಯಕ್ಷ ಲಯನ್ ಯಶವಂತ್ ಪೂಜಾರಿ, ವಲಯಾಧ್ಯಕ್ಷೆ ಲಯನ್ ಗೀತಾ ಕಲ್ಯಾಣ್ಪುರ್, ಜಿಲ್ಲಾ ಲಿಯೋ ಅಧ್ಯಕ್ಷ ಕವನ್, ಲಿಯೋ ಕ್ಲಬ್ನ ಅಧ್ಯಕ್ಷರಾದ ಸ್ಮೃತಿ, ನಿಕಟಪೂರ್ವ ಅಧ್ಯಕ್ಷೆ ಲಯನ್ ವಿಜಯಲಕ್ಷ್ಮಿ ಸಿರೈ, ಲಿಯೋ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದ ಸ್ವಸ್ತಿಕ್ ಎಸ್ ಶೆಟ್ಟಿ, ನಿಕಟಪೂರ್ವ ಸೆಕ್ರೆಟರಿ ಲಯನ್ ಚಂದ್ರಕಲಾ ಡಿ ರಾವ್, ನಿಕಟಪೂರ್ವ ಲಿಯೋ ಕ್ಲಬ್ನ ಸೆಕ್ರೆಟರಿ ಪ್ರಾಪ್ತಿ ಶೆಟ್ಟಿ, ಸೆಕ್ರೆಟರಿ ಲಯನ್ ಆಶಾ ನಾಗರಾಜ್ ಎಂಜೆಎಫ್, ಲಿಯೋ ಕ್ಲಬ್ನ ಸೆಕ್ರೆಟರಿ ಸಾಕ್ಷಿ, ನಿಕಟಪೂರ್ವ ಟ್ರೆಷರರ್ ಲಯನ್ ವಿದ್ಯಾಶ್ರೀ ಶೆಟ್ಟಿ, ನಿಕಟಪೂರ್ವ ಲಿಯೋ ಕ್ಲಬ್ನ ಟ್ರೆಷರರ್ ಪ್ರಣೀತಾ ಫ್ರಾನ್ಸ್ ಪಿಂಟೋ, ಟ್ರೆಷರರ್ ಲಯನ್ ಕುಸುಮಾ ದೇವಾಡಿಕ, ಲಿಯೋ ಪ್ರಾಪ್ತಿ ಶೆಟ್ಟಿ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.